ಭಾರತವು ಬೆಳ್ಳುಳ್ಳಿ ಬೆಳೆಯುವುದರಲ್ಲಿ ಎರಡನೆಯ ಸ್ಥಾನದಲ್ಲಿದ್ದು ಚೀನಾ ಮೊದಲ ಸ್ಥಾನದಲ್ಲಿದೆ. ಒಟ್ಟು 103 ದೇಶಗಳು ಬೆಳ್ಳುಳ್ಳಿ ಬೆಳೆಯುತ್ತವೆ. ಭಾರತದ ಎಲ್ಲ ನೆರೆಹೊರೆಯ ರಾಷ್ಟ್ರಗಳ ಸಹಿತ ಪ್ರಪಂಚದ 103 ದೇಶಗಳು ಅಗತ್ಯದಷ್ಟು ಬೆಳ್ಳುಳ್ಳಿ ಬೆಳೆಯುತ್ತವೆ. ಚೀನಾ ಮಾತ್ರ ತಿಂದು ಬಿಸಾಡಿ ರಫ್ತು ಮಾಡುವಷ್ಟು ಬೆಳ್ಳುಳ್ಳಿ ಬೆಳೆಯುತ್ತದೆ. ಪ್ರಪಂಚದ ವರ್ಷದ ಬೆಳ್ಳುಳ್ಳಿ ಉತ್ಪಾದನೆ 2.92 ಕೋಟಿ ಇದ್ದು, ಅದರಲ್ಲಿ 73% ಚೀನಾ ಬೆಳೆಯುವುದಾಗಿದೆ. ಉರುಟಂಕಿ ನೀಡಲಾಗಿದೆ. ಚೀನಾ 2.13 ಕೋಟಿ ಟನ್, ಭಾರತ 32 ಲಕ್ಷ ಟನ್, ಬಾಂಗ್ಲಾದೇಶ 53 ಲಕ್ಷ ಟನ್, ಈಜಿಪ್ಟ್ 40 ಲಕ್ಷ ಟನ್, ಸ್ಪೇನ್ 28 ಲಕ್ಷ ಟನ್, ದಕ್ಷಿಣ ಕೊರಿಯಾ 27 ಲಕ್ಷ ಟನ್, ಇಥಿಯೋಪಿಯಾ 22 ಲಕ್ಷ ಟನ್, ಉಜ್ಬೇಕಿಸ್ತಾನ್ 21 ಲಕ್ಷ ಟನ್, ಯುಎಸ್ಎ, ಮ್ಯಾನ್ಮಾರ್, ಅಲ್ಜೀರಿಯಾ ತಲಾ 20 ಲಕ್ಷ ಟನ್, ಉಕ್ರೇನ್ 19 ಲಕ್ಷ ಟನ್, ಬ್ರೆಜಿಲ್ 18 ಲಕ್ಷ ಟನ್, ರಷ್ಯಾ 15 ಲಕ್ಷ ಟನ್, ಪೆರು, ಪಾಕಿಸ್ತಾನ ತಲಾ 11 ಲಕ್ಷ ಟನ್ ಬೆಳ್ಳುಳ್ಳಿ ಬೆಳೆಯುತ್ತವೆ. ಇನ್ನುಳಿದವು 10 ಲಕ್ಷಕ್ಕಿಂತ ಕಡಿಮೆ ಟನ್ನಿಂದ 1000 ಟನ್ವರೆಗೆ ಬೆಳೆಯುವ ದೇಶಗಳಾಗಿವೆ.